ಸೌಜನ್ಯಳನ್ನು ಅಮಾನುಷವಾಗಿ ಹತ್ಯೆ ಮಾಡಿದ ನೈಜ ಅಪರಾಧಿಯನ್ನು ಪತ್ತೆ ಹಚ್ಚಿ ಗಲ್ಲು ಶಿಕ್ಷೆ ನೀಡಬೇಕು ಎಂದು ಗ್ರಾಮೀಣ ಭಾಗವಾದ ಮಂದಾರ್ತಿ ಬಳಿಯ ಮಂದಾರ್ತಿ ಬಸ್ ನಿಲ್ದಾಣದ ಬಳಿ ಆವರ್ಸ್ ಮತ್ತು ವಂಡಾರು ಭಾಗದ ಸಮಾನ ಮನಸ್ಕ ಸಾರ್ವಜನಿಕರಿಂದ ಭಾನುವಾರ ಪ್ರತಿಭಟನಾ ಸಭೆ ನಡೆಯಿತು. ನ್ಯಾಯವನ್ನ ಬೇಡಿ ನಾವು ಆರಾಧ್ಯ ಮೂರ್ತಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ ಹಾಗೆ ನ್ಯಾಯ ದೇವತೆಯ ಪಾದದಳದಲ್ಲಿ ನ್ಯಾಯಕ್ಕಾಗಿ ಅಂಗಲಾಗ್ತಾ ಇದ್ದೇವೆ. ಒಂದು ವಿಚಾರವನ್ನ ತಾಯಂದಿರು ಹಾಗೆ ಎಲ್ಲರೂ ಕೂಡ ನ್ಯಾಯ ಬಗ್ಗೆ ಹಾಗೆ ಹೀಗೆ ಅಂತ ನಮ್ಗೆ ಸಿಗುವಂತ ಉತ್ತರ ಒಂದೇ. ಅವರ ಪರವಾಗಿ ನಾವು ಮಾತಾಡ್ತಾ ಇಲ್ಲ, ಆದ್ರೆ ನಮ್ಗೆ ಸಿಗುವಂತ ಉತ್ತರ ಒಂದೇ. 2012ರಿಂದ ಮೊನ್ನೆ ಏನು ತೀರ್ಪು ಬಂದಿದೆ ಅಲ್ಲಿಯ ತನಕ ಕಾಗದ ಪತ್ರವನ್ನು ಹಿಡಿದು ಏಕಾಂಗಿಯಾಗಿ ಆ ನ್ಯಾಯಕ್ಕೋಸ್ಕರ ಆ ಸೌಜನ್ಯರ ಕುಟುಂಬದೊಂದಿಗೆ ಬೆನ್ನೆಲುಬಾಗಿ ನಿಂತ ವ್ಯಕ್ತಿ ಮಹೇಶ್ ಮುರಳಿ ಅವರು. ಹೇಳಬೇಕು ಬೇಡವಾ? ಹೇಳಬೇಕಾಗ್ತದೆ. ಯಾಕಂತ ಹೇಳಿದ್ರೆ ಕೆಲಸ ಮಾಡಿದವರು ಕೆಲಸ ಮಾಡಿದ್ದಾನೆ ಅಂತ ಎಂದು ಹೇಳುವುದು ನಮ್ಮ ಹಿಂದೂ ಧರ್ಮ, ನಮ್ಮ ಭಾರತೀಯ ಧರ್ಮ, ಭಾರತೀಯ ಸಂಸ್ಕೃತಿ.